ಮೂಡುಬಿದ್ರೆಯ ಸ್ವರಾಜ್ಯ ಮೈದಾನದ ಬಳಿ ಕೃಷಿ ಇಲಾಖೆಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗದವರಿಂದ ₹48 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ರೈತ ಸಂಪರ್ಕ ಕೇಂದ್ರವನ್ನು ಶಾಸಕ ಉಮಾನಾಥ ಕೊಟ್ಯನವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಕರಾವಳಿ ಪ್ಯಾಕೇಜ್ನಡಿ ಯಂತ್ರೋಪಕರಣ ಉಪಯೋಗಿಸುವವರಿಗೆ ಸಹಾಯಧನ ನೀಡುವ ಜೊತೆಗೆ ಸಾಂಪ್ರದಾಯಿಕ ಕ್ರಮಗಳನ್ನು ಅನುಸರಿಸುವವರನ್ನು ಗುರುತಿಸುವಂತಾಗಲು ಪ್ರಯತ್ನಿಸಲಾಗುವುದು. ರೈತರಿಗೆ ಸರ್ಕಾರದಿಂದ ಹಲವು ಸವಲತ್ತುಗಳು ಸಿಗುತ್ತಿವೆ. ಅದನ್ನು ರೈತರಿಗೆ ಸಕಾಲದಲ್ಲಿ ತಲುಪಿಸುವಂತಹ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಬೇಕು ಎಂದರು. ಸರಿಯಾಗಿ ಮುಟ್ಟಿದ್ರೆ ಬಹುಶಃ ಅವರು ಇವತ್ತು ತಲೆ ಎತ್ತಿ ನಾನೊಬ್ಬ ರೈತ ಅಂತ ಅಥವಾ ಬೆನ್ನು ತಟ್ಟಿ ಎದೆ ತಟ್ಟಿ ಹೇಳುವಂತ ಸ್ಥಿತಿಗೆ ಬಂದಾನು ಅಂತ ನಮ್ಮ ಭಾವನೆ. ಇವತ್ತು ಹಲವಾರು ಯೋಜನೆಗಳನ್ನ ರೈತನಿಗೆ ಮುಟ್ಟುವ ಹಾಗೆ ಮಾಡಬೇಕು. ಗ್ರಾಮ ಪಂಚಾಯತಿಗಳಿಗೆ ತಿಳಿಸಬೇಕು, ಪೀಠವಾಗಿ ಕೊಡ್ತಾ ಇರಬೇಕು. ರೈತ ಸಂಪರ್ಕ ಕೇಂದ್ರದಿಂದ ಎಲ್ಲ ರೆವಿನ್ಯೂ ಅಧಿಕಾರಿಗಳಿಗೆ ಕೊಡ್ತಾ ಇರಬೇಕು. ಮಾಹಿತಿಗಳನ್ನು ಕೊಟ್ಟಾಗ ಹಲವಾರು ಮಾಹಿತಿಗಳು ನಮಗೆ ಗೊತ್ತಿರುವುದಿಲ್ಲ, ಏನೇನು ಸಿಗ್ತದೆ, ಹಲವಾರು ಯೋಜನೆಗಳಿವೆ. ಇದನ್ನು ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕು. ಬಹುಶಃ ಇದು ರೈತ ಸಂಪರ್ಕ ಕೇಂದ್ರ ಅನ್ನುವುದಕ್ಕಿಂತಲೂ ನಾನು ಒಂದೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇದು ನಿಮ್ಮ ಮನೆ, ರೈತರ ಮನೆ, ಇದು ನಿಮ್ಮ ಮನೆ. ನೀವು ಯಾವಾಗಲೂ ಬರ್ಬೋದು, ಯಾವಾಗಲೂ ಹೋಗ್ಬೋದು. ಏನೇನು ಸವಲತ್ತುಗಳು ನಿಮಗೆ ರೈತರಿಗೆ, ತೋಟಗಾರಿಕೆಗೆ ಇರ್ಬೋದು, ಕೃಷಿಕರಿಗೆ ಇರ್ಬೋದು, ಬೇರೆ ಬೇರೆ ಕೃಷಿ ಸಂಬಂಧಪಟ್ಟಂತಹ ಕೆಲಸಗಳ ಕಾರ್ಯಗಳನ್ನು ಮಾಡುವಂತವರಿಗೆ ಬರುವಂತ ಯಾವಾಗಲೂ ಇದು ತೆರೆದಿರ್ತದೆ. ಇದು ನಿಮಗೆ ತುಂಬಾ, ಈಗಾಗಲೇ ಸುಜಾತ ಶೆಟ್ಟಿ ಅವರು ಹೇಳಿದ್ರು, ನಮ್ಮೊಬ್ಬ ಸದಸ್ಯರಿಗೆ ₹1,40,000 ಮನೆ ನಷ್ಟ ಆಗೋದಕ್ಕೆ ಫಸಲ್ ಬಿಮಾ ಯೋಜನೆಯಲ್ಲಿ ಸಿಕ್ಕಿದೆ ಅಂತ. ಇದು ನಮಗೆ ಗೊತ್ತಿರಬೇಕು. ಇದರ ಮಾಹಿತಿಗಳನ್ನು ಅಧಿಕಾರಿಗಳಿಗೆ ಕೊಡಬೇಕು. ಗುತ್ತಿಗೆದಾರ ಸಂತೋಷ್ ಕುಮಾರ್ ಹೆಗ್ಡೆ ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರ್ ಜಗದೀಶ್ ಶೆಟ್ ಅವರನ್ನು ಕೂಡ ಈ ಸಂದರ್ಭ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಸದಸ್ಯರಾದ ಕೆಪಿ ಸುಚರಿತಾ ಶೆಟ್ಟಿ, ಕೆಪಿ ಸುಜಾತ, ರಾಜ್ಯ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಎಸ್ಡಿ ಸಂಪತ್ ಸಾಮ್ರಾಜ್ಯ ಮೊದಲಾದವರು ಪಾಲ್ಗೊಂಡಿದ್ದರು. ಪವರ್ ಸ್ಪ್ರೇಯರ್